ಇದೊಂದು ಪವರ್ಫುಲ್ ಲವ್ ಸ್ಟೋರಿ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮದುವೆ ಆಗಬೇಕು ಅಂತ ಕನಸು ಕಂಡಂತಹ ಏತರ್ನ ಜೋಡಿ. ಏತರ್ ಸಂಸ್ಥೆಯಲ್ಲಿ ಇಬ್ರು ಕೂಡ ಉದ್ಯೋಗಿಗಳು ಇಲ್ಲಿದ್ದಾರೆ. ನೋಡಿ ಇಬ್ರನ್ನು ತೋರಿಸ್ತಾ ಇದೀವಿ. ಇಬ್ರು ಕೂಡ ಏತರ್ ಸಂಸ್ಥೆಯ ಉದ್ಯೋಗಿಗಳು. ನಮಸ್ತೆ, ನಿಮ್ಮ ಹೆಸರು? ಗೌತಮ್. ನಿಮ್ಮ ಹೆಸರು? ಜಯಶ್ರೀ. ಓಕೆ. ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿರೋದಕ್ಕೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ಅನ್ಸ್ಕೊಂಡಿರ್ಲಿಲ್ಲ ಧರ್ಮಸ್ಥಳ ಆಗ್ತೀವಂತ. ಆಮೇಲೆ ಇಬ್ರು ಮಾತಾಡ್ಕೊಂಡು ಈ ತರ ಮದ್ವೆ ಆಗಿ ಸುಖ ಜೀವನ ನಡೆಸೋಣ ಅಂತ ಅನ್ಕೊಂಡಿದ್ವಿ. ಏನ್ ಹೇಳ್ತೀರಿ ಮೇಡಮ್? ಓಕೆ. ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿರೋದು ಖುಷಿ ಇದೆ. ಅಂದ್ಕೊಂಡಿದ್ರಿ? ಅನ್ಕೊಂಡಿರ್ಲಿಲ್ಲ, ಗೆಸ್ ಮಾಡಿದ್ದಷ್ಟೇ. ಇಲ್ಲೇ ಆಗ್ಬೇಕು ಅಂತ. ಹಾ, ಹೇಗ್ ಪರಿಚಯ? ಕಂಪ್ನಿನಲ್ಲೇನೆ ಪರಿಚಯ ಆಗಿರೋದು. ಹೇಗೆ? ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ವಿ, ಹ್ಮ್. ಸೊ ಹಂಗಾಗಿ ಪರಿಚಯ ಆಗಿರೋದು. ಒಂದೇ ಕಡೆ ಮದುವೆ, ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ರಿ. ಈಗ ಮದುವೆ ಹಂತಕ್ಕೆ ಬಂದಿದೆ. ಹೇಗಾಯ್ತು ಅದು? ಅಂದ್ರೆ ಫಸ್ಟ್ ಒಪ್ಪಿರ್ಲಿಲ್ಲ, ಆಮೇಲೆ ಒಪ್ಕೊಂಡ್ರು, ಒಪ್ಸಿದ್ವಿ. ಒಪ್ಸಿದ್ರಿ? ಹಾ. ಓ, ವಿನ್ನಾದ್ರಿ ನೀವು? ವಿನ್ನದ್. ಏನ್ ಮೇಡಮ್ ಗೆಲ್ತಾರಂತ? ಆ ಅವ್ರ ಮನೆಯಲ್ಲಿ ಒಪ್ಪಿದ್ರು ಫಸ್ಟ್. ಆಕ್ಚುಲಿ ಹುಡುಗರ ಮನೆಯಲ್ಲೆಲ್ಲ ಒಪ್ತಾರೆ, ಹುಡುಗಿರ್ ಮನೆಯಲ್ಲಿ ಸ್ವಲ್ಪ, ಯಾಕಂದ್ರೆ ಅವ್ರ ಕಡೆ ಹಿಂಗೆ ಅಂತ ಹೇಳಿ, ಹುಡುಗಿರ್ ಹೋದಲ್ಲಿ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳಿ ಇದ್ ಮಾಡ್ತಾರೆ. ಸೊ ಫಸ್ಟ್ಗೆ ಒಪ್ಪಿರ್ಲಿಲ್ಲ, ಆಮೇಲೆ ಒಪ್ಪಿದ್ರು. ಹಾ. ಖುಷಿ ಆಗಿದೆ ನಿಮ್ಗೆ? ಹಾ. Okay. ಹೆಂಗ್ ಒಪ್ಸಿದ್ರಿ? ಹೇಳಬಾರ್ದು. ಇಲ್ಲ, ತುಂಬಾ ಜನ ನೋಡ್ತಿರೋ ಗೊತ್ತಾಗ್ಬೇಕಲ್ಲ. ಬೇಡ ಬೇಡ ಬೇಡ. ಓಕೆ. ಹೆಂಗೆ ಹುಡುಗ ಹೆಂಗ? ಹಾ, ಚೆನ್ನಾಗಿದ್ದಾನೆ. ಚೆನ್ನಾಗಿದೆ. ಹಾ, ಹುಡುಗ ಚೆನ್ನಾಗಿದ್ದಾನೆ. ಸೂಪರ್. ಸೂಪರ್. ಹ್ಮ್. ಓಕೆ. ಈಗ ಎರಡು ಫ್ಯಾಮಿಲಿ ಒಪ್ಕೊಂಡಿದ್ದಾರೆ. ಎಷ್ಟು ಖುಷಿ ಸಂಭ್ರಮದಲ್ಲಿದ್ದೀರಿ? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ನೀವು ನನ್ನ ಹತ್ರ ಬಂದ ಕೂಡ್ಲೆ ನಾನು ಮಾತಾಡಲ್ಲ, ಅವರೆಲ್ಲ ಮಾತಾಡೋದು. ಈಗ ಅವ್ರು ಮಾತಾಡ್ತಿಲ್ಲ, ಯಾಕೆ ಉಲ್ಟಾ? ರಾಹುಲ್ ಜಾಸ್ತಿ ಮಾತಾಡ್ತಾಳೆ ಕೆಲವು ಸಲ, ಅದಕ್ಕೆ ಮಾತಾಡ್ತಾ ಅನ್ಕೊಂಡೆ ಮಾತಾಡಿಲ್ಲ. ಏನ್ ಮಾಡೋದು? ಯಾಕೆ ಹಿಂಗೆ? ಹಾ? ಯಾಕೆ ಹಿಂಗೆ? ಇಲ್ಲ, ನಾನು ಒಬ್ನೇ ಇದ್ರೆ ಮಾತಾಡ್ತಾಳೆ ಅವಳು. ಒಬ್ಳೇ ಇದ್ರೆ ಮಾತಾಡ್ತಾಳೆ. ನಿಮ್ಮ ಹತ್ರ ಎದುರುಗಡೆ ಮಾತಾಡೋ ಸ್ವಲ್ಪ ಎದುರ್ಕೊಳ್ತಾಳೆ. ಯಾಕೆ ಮೇಡಮ್? ಹಂಗಿಲ್ಲ ಒಟ್ಟು ಈಗ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಅಷ್ಟೇ. ಎಷ್ಟು ವರ್ಷದ ಒಂದು ಪ್ರೀತಿ? 5 years. 5 ವರ್ಷದ ಪ್ರೀತಿ. ಇದೀಗ ಮದುವೆಯಾಗಿ ಸತಿ ಪತಿಗಳಾಗ್ತಾ ಇದ್ರೆ ಏನ್ ಹೇಳ್ತೀರಿ? ಖುಷಿ ಆಗ್ತಿದೆ. ಇದೇ ಕಂಟಿನ್ಯೂ ಆಗ್ಲಿ, ಮೀನ್ಸ್ ಚೆನ್ನಾಗಿ ಇದೇ ತರ ಬಾಳೋ ತರ ಇರ್ಲಿ ಅಂತ ಹೇಳಿ. ನೀವೇನ್ ಹೇಳ್ತೀರಿ? ಅದೇ ಸೇಮ್. 5 ವರ್ಷಗಳದ್ದು ಕನಸು ಸಾಕಾರಗೊಂಡಿದೆ. 50 ವರ್ಷ ಇರ್ಲಿ ಅಂತ. 50 ವರ್ಷ ಇರ್ಲಿ. ಜಾಸ್ತಿ ಇರ್ಲಿ ಮಾರೆ. 100 ವರ್ಷ ಇರ್ಲಿ. 100 ವರ್ಷ ಇರ್ಲಿ ಅಂತ 50 ವರ್ಷ ಅಲ್ವೇನ್ರಿ? ಹಾ, ಎಷ್ಟು ವರ್ಷ? ನಮ್ದು ಎಲ್ಲಿವರೆಗೂ ಇರ್ತೀವಿ ಅಲ್ಲಿ ತನಕನೂ ಚೆನ್ನಾಗೇ ಇರ್ಬೇಕು. ಓಕೆ. ಇದು 5 ವರ್ಷದ ಪ್ರೀತಿ, ಏತರ್ ಲವ್ ಸ್ಟೋರಿ ಅಂತ ಹೇಳಿದೆ. ಏತರ್ ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತಹ ಇಬ್ರು ಇದೀಗ ಸತಿಪತಿಗಳಾಗ್ತಾ ಇದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ಅನುಗ್ರಹ ಅವರ ಮೇಲೆ ಇರ್ಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದಂಡೋಲ, ಸುದ್ದಿ ನ್ಯೂಸ್, ಧರ್ಮಸ್ಥಳ.